ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ನೇತೃತ್ವದಲ್ಲಿ ಮಧುಗಿರಿಯಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್, ಪಕ್ಷ ಬೆಳವಣಿಗೆ ಕಾರ್ಯಕರ್ತರ ಶ್ರಮ ತುಂಬಾನೇ ಮುಖ್ಯ ಎಂದರು. ಮೋದಿ ಅವರು ದೇಶದ ಜನಸಾಮಾನ್ಯರ ನೆಮ್ಮದಿಗೆ, ಅಭಿವೃದ್ಧಿಗೆ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ದೇಶಭಕ್ತರ ಆಧಾರದ ಮೇಲೆ ದೇಶ ಕಟ್ಟಲು ಮುಂದಾಗಿದ್ದು, ನಮ್ಮ ಪಕ್ಷವು ಸಂಘಟನೆಗೆ ಹೆಚ್ಚಿನ ಒತ್ತು ನೀಡುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮೀಪತಿ, ರಾಜ್ಯ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಬಾಬು, ಮಾಜಿ ಶಾಸಕರಾದ ಗಂಗಾ ಹನುಮಯ್ಯ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರುದ್ರೇಶ್, ವೈಎಂ ಜಿಲ್ಲಾ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮಂತರಾಜು, ದುರ್ಗಿ ವೆಂಕಟೇಶ್, ಮಂಡಲ ಒಬಿಸಿ ಮೋರ್ಚಾ ಅಧ್ಯಕ್ಷ ಜಗದೀಶ್ ಆಚಾರ್, ಹಿರಿಯ ಮುಖಂಡರಾದ ಡಾಕ್ಟರ್ ವೆಂಕಟರಾಮಯ್ಯ, ಜಿಲ್ಲಾ ಮಾಧ್ಯಮ ಪ್ರಮುಖ ಆದಿಶೇಷ ಗುಪ್ತಾ, ಕಾರ್ಯಾಲಯ ಕಾರ್ಯದರ್ಶಿ ಸುರೇಶ್, ಯುವ ಮೋರ್ಚಾ ಅಧ್ಯಕ್ಷ ಕಾರ್ತಿಕ್ ಆರಾಧ್ಯ, ಪದಾಧಿಕಾರಿಗಳಾದ ತಿಮ್ಮಜ್ಜ, ಡಾಕ್ಟರ್ ವೆಂಕಟರಮಣಪ್ಪ, ನಾಗೇಂದ್ರ, ಜಯಣ್ಣ ದೀಕ್ಷಿತ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಬೀದ್, ಮಧುಗಿರಿ. ಕಳೆದ ಹಲವಾರು ವರ್ಷಗಳ ಹಲವಾರು ಕಾರ್ಯಕರ್ತರ ಪ್ರಯತ್ನದ ಕಾರಣಕ್ಕೋಸ್ಕರ ಇವತ್ತು ದೇಶಾದ್ಯಂತ ಭಾಜಪ ಒಂದು ಸಂಘಟನಾತ್ಮಕವಾಗಿ ರಾಜಕೀಯವಾಗಿ ಬಲಗೊಳ್ತಿರುವಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಈ ದೇಶದಲ್ಲಿ ಮತ್ತೆ ಒಂದೇ ಪಕ್ಷದ ಅಧಿಕಾರ ಬರಲ್ಲ ಅಂತ ಪ್ರಪಂಚವೆಲ್ಲ ಅಂದ್ಕೊಂಡಾಗ, ದೇಶದಲ್ಲಿ ಎಲ್ಲರೂ ಅಂದ್ಕೊಂಡಾಗ, ಸಂಘಟನೆಯ ಮೇಲೆ ವಿಶ್ವಾಸ, ದೇಶದ ಜನರ ಮೇಲೆ ವಿಶ್ವಾಸ ಇಟ್ಕೊಂಡು ಮೋದಿಯವರು ಈ ದೇಶದಲ್ಲಿ ಪರಿವರ್ತನೆ ಆಗಬೇಕು, ದೀನ್ ದಯಾಳ್ಜಿ ಕಂಡಂಥ ಅಂತ್ಯೋದಯದ ಕಾರ್ಯಕ್ರಮ ಅನುಷ್ಠಾನ ಆಗಬೇಕು ಅಂತೇಳಿ ಜನದ ಮುಂದೆ ಹೋಗಿ ಕೇಳಿದಾಗ ಜನ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅಧಿಕಾರ ಕೊಟ್ಟಿದ್ದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಅಧಿಕಾರ ಕೊಟ್ಟಂಥ ಟೈಮಲ್ಲೂ ಸಹಿತ ಮೋದಿಯವರು ಆ ಅಧಿಕಾರನ ಹೇಗೆ ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಸಹಿತ ನಿಮಗೆ ಗೊತ್ತಿದೆ. ಹಿಂದೆ ಅಟಲ್ಜಿ ಪ್ರೈಮ್ ಮಿನಿಸ್ಟರ್ ಆದಾಗ ಈ ದೇಶವನ್ನು ಹೇಗೆ ಮುನ್ನೋಡಿಸಿ, ಸಾಲ ಇದ್ದಂಥ ದೇಶ ಸಾಲ ಮುಕ್ತವಾಗಿ ಮಾಡಿ ದೇಶದ ಎಲ್ಲ ರಾಜ್ಯಗಳನ್ನೂ ಪ್ರಗತಿಯತ್ತ ತಗೊಂಡೋಗ್ಬೇಕು ಅಂತ ಹೇಗೆ ಯೋಚನೆ ಮಾಡಿದ್ರು, ಅದೇ ರೀತಿಯಲ್ಲಿ ಮೋದಿಯವರು ಸಹಿತ ಯೋಚನೆ ಮಾಡಿ ಇವತ್ತು ದೇಶದಲ್ಲಿ ಜನಸಾಮಾನ್ಯರ ನೆಮ್ಮದಿಗೆ, ಜನಸಾಮಾನ್ಯರ ಅಭಿವೃದ್ಧಿಗೆ ಕಷ್ಟಪಡ್ತಿರುವಂಥದ್ದು, 24 ಗಂಟೆ ಕಷ್ಟಪಡ್ತಿರುವಂಥದ್ದು ನೋಡ್ತೀವಿ. ಒಂದೇ ವಿಶ್ವಾಸದ ಮೇಲೆ ಈ ದೇಶವನ್ನು ಕಟ್ತೀವಿ ಅಂತ ಭಾಜಪದ ವಿಶ್ವಾಸ 2 ವಿಚಾರದ ಮೇಲೆ. ಒಂದು, ನಾವು ನಂಬಿದಂಥ ವಿಚಾರದ ಮೇಲೆ, ಆ ವಿಚಾರನ ಅನುಷ್ಠಾನ ಮಾಡೋಕ್ಕೆ ಬೇಕಾದಂಥ ದೇಶಭಕ್ತ ಕಾರ್ಯಕರ್ತರ ಆಧಾರದ ಮೇಲೆ ಈ ದೇಶವನ್ನು ಕಟ್ತೀವಿ ಅಂತ ಅಂದ್ಕೊಂಡಿರೋದು. ಅದಕ್ಕೋಸ್ಕರನೇ ಸಂಘಟನೆಗೆ ಯಾವುದೇ ಪಕ್ಷ ಒತ್ತು ಕೊಡೋದಕ್ಕಿಂತ ಜಾಸ್ತಿ ಒತ್ತು ಭಾಜಪ ಕೊಡ್ತಾ ಇದೆ. ಪ್ರತಿ ಕಾರ್ಯಕರ್ತನೂ ಒಬ್ಬ ದೇಶಭಕ್ತ ಅಂದ್ಕೊಂಡೇ ನಾವು ನೋಡಿ ಅವನನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಯಾವುದೇ ಒಬ್ಬ ಮಧುಗಿರಿಗೆ ಬಂದ ತಕ್ಷಣವೇ ಆ ಗಡಿಯಲ್ಲಿ ಒಂದು ದೇವಸ್ಥಾನ ಇದೆ, ದಂಡಿ ಮಾರಮ್ಮ ದೇಶರ ಆಶೀರ್ವಾದ ಮಾಡ್ಕೊಂಡೇ ಬರೋದು. ಈ ರಾಜ್ಯದ ನಾಯಕರು ಅಲ್ಲಿಂದನೇ ಪ್ರವೇಶ ಮಾಡ್ಬೋದು, ರಾಜಕಾರಣ ಆಗಲಿ, ವ್ಯವಹಾರಿಕವಾಗಲಿ, ಯಾವುದೇ ಆಗಲಿ. ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ಆಫೀಸ್ಗೆ ಇವತ್ತು ನನ್ನ ಒಂದು ಗುರುಗಳು ಅಂದರೂ ತಪ್ಪಾಗಲಾರ್ದು, ನಾನೇನಾದರೂ ಈ ಸ್ಥಾನಮಾನಕ್ಕೆ ಇವತ್ತು ನಾನು ನಿಂತಿದ್ದೀನಿ ಅಂದರೆ ನನಗೆ 20 ವರ್ಷಗಳ ಹಿಂದನೇ ಇವತ್ತು ನಾನು ಏನು ನನ್ನ ಅರ್ಧಾಂಗಿನಿ ಇದ್ದಾಳೆ ಅವ್ರಿಗೆ ಆಶೀರ್ವಾದ ಮಾಡಿ ನನಗೆ ಮದುವೆ ಮಾಡಿದಂಥ ನಾಯಕರು ಇವರು. ನಿಜಕ್ಕೂ ನಾನು ಹೇಳ್ಬೇಕಾದ್ರೆ ನಾನು 20 ವರ್ಷ ಹಿಂದೆಗಡೆ ನನ್ನ ಸ್ಥಿತಿಗತಿ ಹೆಂಗಿತ್ತೋ ಗೊತ್ತಿರಲಿಲ್ಲ. ಒಂದೇ ಮಾತಲ್ಲಿ ನನ್ನ ಏನು ನಾಗೇಶ್ವರ ಮುಂದೆ ನಿಂತ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಇವತ್ತು ಈ ಸ್ಥಾನದಲ್ಲಿ ಇರಬೇಕಾದ್ರೆ ಅವರೇ ಕಾರಣ. ನಾನು ಇಲ್ಲೆಲ್ಲ ಪರವಾಗಿ ಹೇಳ್ತೀನಿ, ಎಲ್ಲ ನನ್ನ ಕಾರ್ಯಕರ್ತರ ಪರವಾಗಿ ಹೇಳ್ತೀನಿ, ಈ ರಾಜ್ಯದ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಯಾಕೆಂದರೆ ಆ ಯಾವುದೇ ಒಬ್ಬ ವ್ಯಕ್ತಿ ಬಂದರೆ ಆ ದಂಡಿ ಮಾರಂತ ಆಶೀರ್ವಾದ ಮಾಡಿದ್ರೆ ಯಾರಿಗೂ ಇದುವರೆಗೂ ಕಡೆಗಾಣಿಸಿಲ್ಲ. ಅಂಥ ಒಂದು ಸಂದರ್ಭ ವಿಶೇಷವಾದಂಥ ಈ ಸಂದರ್ಭದಲ್ಲಿ ಈ ಮಾರಗುಡಿ ಪೂಜೆ ಆದ ನಂತರ ಇವತ್ತು ನಮ್ಮ ಮಂಡಲ ಆಫೀಸಿಗೆ ಬಂದಿದ್ದಾರೆ. ನಿರಂತರವಾಗಿ ಇನ್ನು ಈ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳಿಬೇಕು ನಮ್ಮ ಆಸೆ, ಎಲ್ಲ ಕಾರ್ಯಕರ್ತರ ಆಸೆ ಇದೆ. ಯಾಕೆಂದರೆ ಅವ್ರ ಶ್ರಮ ಇತ್ತಲ್ಲ, ಹೋರಾಟ ಇತ್ತಲ್ಲ ಭಾರತೀಯ ಜನತಾ ಪಕ್ಷಕ್ಕೆ, ನಿಜಕ್ಕೂ ಅದು ನಮ್ಮೆಲ್ಲ ಒಂದು ಮಾರ್ಗದರ್ಶನ ಆಗುತ್ತೆ. ಅವ್ರು ನೆನೆಸ್ಕೊಂಡು ನಾವು ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹೆಚ್ಚಿನ ನಾನು ಮಾತಾಡೋದಕ್ಕೆ ಹೋಗಲ್ಲ.
ಕಾರ್ಯಕ್ರಮ ಇದ್ರ ಬೇಕಪ್ಪಲ್ಲ ಹಿಂದೆಗಡೆನೇ ಇರೋದ್ರಿಂದ ವಕೀಲರ ಸಮುದಾಯದ ಒಂದು ಕಾರ್ಯಕ್ರಮ ಇದೆ ಸಾಹೇಬ್ರಿಗೆ. ಮತ್ತೆ ಏನಾದರೂ ನಾವು ಜಿಲ್ಲಾ ಆಫೀಸ್ಗೆ ಹೋಗಬೇಕು, ಮತ್ತು ವಿಶೇಷವಾದ ಕಾರ್ಯಕರ್ತರ ಉದ್ದೇಶ ಮಾತಾಡೋಂಥ ಒಂದು ದೊಡ್ಡ ಸಭೆನೂ ನಾವು ನಿಮ್ಮೆಲ್ಲ ಅಭಿಮಾನಿಗಳಿಂದ ಮತ್ತೆ ನಿಮ್ಗೆ ಕೋರ್ಕೊತೀನಿ ಸಾಹೇಬ್ರ ಹತ್ರ. ನಾನು ಈ ಸಭೆಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರು, ಮುಂಭಾಗದಂಥ ನಾಯಕರು, ಎಲ್ಲ ನನ್ನ ಮಂಡಲ ಪದಾಧಿಕಾರಿಗಳು, ಎಲ್ಲ ಮೋರ್ಚಾ ಅಧ್ಯಕ್ಷಗಳಿಗೆ ನಮಸ್ಕಾರದ ನಾನು. ನಿಮಗೆಲ್ಲರೂ ನಾಗೇಶನವ್ರಿಗೆ ಗೊತ್ತಿದೆ. ಅವರು ಯಾರೇ ಒಬ್ಬ ವ್ಯಕ್ತಿ ಹೋಗಲಿ, ಅವರು ಭಾಳ ಆತ್ಮೀಯವಾಗಿ ಒಬ್ಬ ಕಾರ್ಯಕರ್ತರ ಅಂದರೆ ಗೌರವ ಕೊಡೋದು ಯಾರು ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಇದ್ದಾರೆ ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ನಾಗೇಶ್. ಏಕೆಂದರೆ ನಾನು 2008ರಲ್ಲಿ ಪಾರ್ಟಿಗೆ ಬಂದೆ. ಪಾರ್ಟಿಗೆ ಬಂದಾಗ ನಾನೊಬ್ಬ ಹಿಂದುಳಿದ ನಾಯಕ ಅಂತ ಅವ್ರಿಗೆ ಗೊತ್ತಾಯ್ತು. ಅವಾಗ ಅವ್ರು ಹೇಳಿದರು, ನೀವು ಯಾವಾಗ ಪಾರ್ಟಿಗೆ ಗೌರವ ಕೊಟ್ಕೊಂಡು ಇಲ್ಲಿ ಕೆಲಸ ಮಾಡ್ತೀರಾ, ಪಾರ್ಟಿ ನಿಮ್ಮನ್ನು ಗುರುತಿಸುತ್ತೆ ಅಂತ ಹೇಳಿದ ನನಗೊಂದು ಕಿವಿ ಮಾತು ಹೇಳಿದ್ರು ಅವರು. ನಾನು ಅದೇ ರೀತಿ ನಡ್ಕೊಂಡು ಬಂದಿದ್ದೀನಿ. ಇವತ್ತು ಪಾರ್ಟಿ ನನಗೆ ಗೌರವ ಕೊಟ್ಟಿದೆ. ಅದಕ್ಕೋಸ್ಕರ ಅಂಥ ವ್ಯಕ್ತಿ ನಮಗೆ ಸಿಕ್ಕಿರೋದು ಭಾಳ ಪುಣ್ಯ. ಯಾಕೆಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಷ್ಟೋ ಜನ ಕಾರ್ಯಕರ್ತರು ನೆಲೆಯಲ್ಲಿ ಬೆಳೆದಿದ್ದಾರೆ. ಅಂಥ ವ್ಯಕ್ತಿಯನ್ನು ಇವತ್ತು ಮಧುಗಿರಿಗೆ ನಾವೆಲ್ಲರೂ ಜಿಲ್ಲೆ ಮತ್ತು ಮಂಡಲ ಆಫೀಸಿಗೆ ಕರೆಸ್ಕೊಳ್ಬೇಕಂತೇಳಿ ನಾವು ಪದೇ ಪದೇ ಹೇಳ್ತಾ ಇದ್ದೆ. ಪತ್ರಕರ್ತರು ನಮ್ಮನ್ನು ಯಾವಾಗಲೂ ಕೇಳೋರು, ಯಾವಾಗಲೂ ಸಭೆ ಮಾಡಿದಾಗ ನಿಮ್ಮ ಸಚಿವರು ಬರಲೇ ಇಲ್ಲ, ಶಿಕ್ಷಣ ಸಚಿವರು ಬರಲೇ ಇಲ್ಲ ಅಂತ ಹೇಳಿದೆ. ಅವಾಗ ನಾನು ಒಂದು 15 ದಿವಸದಿಂದ ಸಿಕ್ಕಿದ್ರು ನನಗೆ. ನಾಗೇಶ್ ಅಣ್ಣವ್ರು ಸಿಕ್ಕಾಗ ಹೇಳಿದೆ, ಸರ್ ಬನ್ನಿ ನೀವು ಒಂದು ದಿವಸ ನಮ್ಮ ಮಧುಗಿರಿ ಜಿಲ್ಲೆಗೆ ಬರಬೇಕು ಅಂತ ಹೇಳಿದಾಗ ಆಯಿತು ಬರ್ತೀನಿ ಅಂತ ಹೇಳಿದ್ರು. ಒಬ್ಬ ಇವತ್ತು ಸುದ್ದಿನ ನಮಗೆಲ್ಲ ಒದಗಿ ಬಂದಿದೆ. ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕೆಂದರೆ ನಾನು ಬೇರೆ ಪಕ್ಷದಲ್ಲಿದ್ದಾಗ ಈ ಪಕ್ಷಕ್ಕೆ ಬಂದ ಮೇಲೆ ಅತ್ಯಂತ ಸಂಘಟನೆಯಾಗಿ ನಿಂತಕ್ಕಂಥ ವ್ಯಕ್ತಿ ಯಾರಾದ್ರೆ ನಾಗೇಶ್ ಅಣ್ಣವರು. ಅವರು ಯಾವುದೇ ಜಾತಿ ಸಮೂಹಕ್ಕೆ ಬೆಲೆ ಕೊಟ್ಟರಲ್ಲ, ಜಾತಿಗಳಿಗೆ ಬೆಲೆ ಕೊಟ್ಟರಲ್ಲ, ಪಕ್ಷಕ್ಕೆ ಬೆಲೆ ಕೊಟ್ಟಂಥ ಮನುಷ್ಯ ಅವರು. ಅಂಥ ಒಬ್ಬ ಶಿಕ್ಷಣ ಸಚಿವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇನ್ನು ಮುಂದೆ ಹೆಚ್ಚಿನ ಸ್ಥಾನಗಳವರು ಸಿಗಲಿ, ಮತ್ತು ನಮ್ಮಂಥ ಕಾರ್ಯಕರ್ತರು ನಿಮ್ಮಂಥ ಕಾರ್ಯಕರ್ತರು ಹೆಚ್ಚಿಗೆ ಬೆಳೆಸಲಿ, ಮತ್ತು ಈ ಜಿಲ್ಲೆಯಲ್ಲಿ ಮುಂದೆ ಬರ್ತಕ್ಕಂಥ ವಿಧಾನಸಭೆ 73 ಚುನಾವಣೆಗೆ ಹೆಚ್ಚಿನ ಸೀಟುಗಳನ್ನು ಗೆಲ್ಲಿಸಿ ಕೊಡಕ್ಕಂಥ ಅವ್ರ ಶಕ್ತಿ ಅವ್ರಿಗಿದೆ. ಅವ್ರದನ್ನು ಬೆಳೆಸ್ಕೊಂಡು ಹೋಗಲಿ ಅಂತೇಳಿ, ಮತ್ತು ನಮ್ಮ ಕಾರ್ಯಕರ್ತನ ಬೆಳೆಸಬೇಕು, ಮತ್ತು ನಮ್ಮ ಕಾರ್ಯಕರ್ತರಿಗೆ ಕೆಲಸ ಕಾರ್ಯ ಮಾಡಿಕೊಡ್ಬೇಕಂತೇಳಿ ನಾನು ಮಧುಗಿರಿ ಜಿಲ್ಲೆಯ ಪರವಾಗಿ ಅವ್ರು ನಾನು ಬೇಡ್ಕೊಂಡು ಒಂದೆರಡು ಮಾತು ಮುಗಿಸ್ತೀನಿ.